ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ಮಂಗಳೂರಿನ ಬಿಜೈ ಕಾಪಿಕಾಡ್ ಶ್ರೀ ಗುರು ವೈದ್ಯನಾಥ ಶ್ರೀದೇವಿ ಚಾಮುಂಡೇಶ್ವರಿ ದೇವಸ್ಥಾನದ ಬಳಿ 6 ಲಕ್ಷ ವೆಚ್ಚದಲ್ಲಿ ಇಂಟರ್ಲಾಕ್ ಅಳವಡಿಕೆ ಅನುದಾನ ಬಿಡುಗಡೆಯಾಗಿದೆ. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ ಕಾಮತ್ ಅವರು ಇಂಟರ್ಲಾಕ್ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಅವರು ಶ್ರೀ ಗುರು ವೈದ್ಯನಾಥ ಶ್ರೀದೇವಿ ಚಾಮುಂಡೇಶ್ವರಿ ದೇವಸ್ಥಾನವು ಜೀರ್ಣೋದ್ಧಾರಗೊಳ್ಳುತ್ತಾ ಇದೆ. ಕ್ಷೇತ್ರದ ಭಕ್ತರ ಬೇಡಿಕೆಯ ಹಿನ್ನೆಲೆಯಲ್ಲಿ ಇಂಟರ್ಲಾಕ್ ಅಳವಡಿಕೆಗೆ ಅನುದಾನ ಮಂಜೂರುಗೊಳಿಸಲಾಗಿದೆ. ಇದರಿಂದಾಗಿ ಭಕ್ತಾದಿಗಳಿಗೆ ಅನುಕೂಲವಾಗಲಿದೆ ಅಂತ ಹೇಳಿದರು. ಪ್ರಾರಂಭದ ಹಂತದಲ್ಲಿ ಎಲ್ಲ ಆಡಳಿತ ಮಂಡಳಿಯವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಸುರೇಶ್ ಕಾಪಿಕಾಡ್ ಅವರು ಮತ್ತು ಚರಿತ್ ಪೂಜಾರಿ ಅವರು ಎಲ್ಲ ಬಂದಿದ್ದರು. ಹೇಳಿದ್ರು ಎಲ್ಲ ಕಡೆಗಳಿಂದ ಕಾಮಗಾರಿಗಳಾಗ್ತಾ ಇದೆ, ಶಾಸಕರ ನಿಧಿಯಿಂದ ಒಂದು ಇದಕ್ಕೇನಾದರೂ ನಮಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಬಂದಿದ್ದರು. ಎಲ್ಲರೂ ಪ್ರಮುಖರುಗಳು ಮತ್ತು ಒಂದು 7-8 ಜನ ಬಂದಿದ್ದರು. ಅದಕ್ಕೆ ನಾನು ಮತ್ತೆ ನನ್ನ ಯಾವುದಾದ್ರೂ ಒಂದು ಕಾಮಗಾರಿಗಳು ಮಾಡಿಕೊಡುವ ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಈ ಭಾಗದಲ್ಲಿ ಇಲ್ಲಿ ಪಕ್ಕನೇ ದೇವಸ್ಥಾನದ ಪಕ್ಕ ಹತ್ತಿರದಲ್ಲೇ ಇಂಟರ್ಲಾಕ್ನ ಒಂದು ಕೆಲಸ ಕಾರ್ಯಗಳನ್ನು ನನ್ನ ಅನುದಾನದಲ್ಲಿ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಹಾಕುವ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅದನ್ನು ಕೂಡ ಸೇರಿಸಿಕೊಂಡು ಅದಕ್ಕೀಗ ಗುದ್ದಲಿ ಪೂಜೆ ನಡೀತದೆ. ಅದಲ್ಲದೆ ಒಂದು ರಾಜ್ಯದಿಂದ ಒಂದು ಮುಜರಾಯಿ ಇಲಾಖೆಯಿಂದ ಒಂದು 3,28,000 ರೂಪಾಯಿ ಬಂದಿತ್ತು. ಕಾರ್ಯಕ್ರಮದಲ್ಲಿ ಪಾಲಿಕೆಯ ಮುಖ್ಯ ಸಚೇತಕ ಶಶಿಧರ್ ಹೆಗ್ಡೆ, ಸ್ಥಳೀಯ ಕಾರ್ಪೊರೇಟರ್ ರಜನೀಶ್ ಕಾಪಿಕಾಡ್, ದೇವಸ್ಥಾನದ ಗುರಿಕಾರ ಡಾಕ್ಟರ್ ಮುರಳಿ ಕುಮಾರ್ ಚಿಲಿಂಬಿ, ಅರ್ಚಕ ನಾರಾಯಣ ಕಾಪಿಕಾಡ್, ಸುರೇಶ್ ಕಾಪಿಕಾಡ್, ಚರಿತ್ ಪೂಜಾರಿ, ಸುನಂದ ದೇವೇಂದ್ರ, ದಿವಾಕರ ಕೊಟ್ಟಾರ ಕ್ರಾಸ್, ವಸಂತ ಜೆ ಪೂಜಾರಿ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು.